ಹೊಳೆನರಸೀಪುರ ತಾಲೂಕಿನ ಹಾಗೂ ಕೆಆರ್ ಪೇಟೆ ತಾಲೂಕಿನ ಗಡಿಭಾಗದಲ್ಲಿರುವ ಶ್ರವಣೂರು ಗ್ರಾಮದಲ್ಲಿ ಅನಧಿಕೃತವಾಗಿ ಸಂಗೊಳ್ಳಿ ರಾಯಣ್ಣ ವೃತ್ತ ನಿರ್ಮಾಣ ಆರೋಪದ ವಿಚಾರ ಪೊಲೀಸ್ ಸರ್ಪಗಾವಲಿನಲ್ಲಿ ವೃತ್ತದಲ್ಲಿರುವ ರಾಯಣ್ಣ ಭಾವಚಿತ್ರ ತೆರವಿಗೆ ಸಕಲ ಸಿದ್ಧತೆ ಮಾಡಿಕೊಂಡು ಪೊಲೀಸ್ ಗೌರವ ವಂದನೆ ಮೂಲಕ ಸ್ವತಂತ್ರ ಸೇನಾನಿಗೆ ಗೌರವ ವಂದನೆ ಸಲ್ಲಿಸಿ ಗೌರವಾರ್ಪಣೆಯ ಬಳಿಕ ಹಾಸನದ ಉಪವಿಭಾಗದ ಎಸಿಬಿ ಎ ಜಗದೀಶ್ ಎಸ್ಪಿ ಹರಿರಾಮ್ ಶಂಕರ್ ನೇತೃತ್ವದಲ್ಲಿ ತೆರವುಗೊಳಿಸಲಾಯಿತು. ತೆರವುಗೊಳಿಸಿದಾಗ ಗ್ರಾಮದಲ್ಲಿ 400ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿತ್ತು. ವರದಿ ಲೋಕೇಶ್ ಬಿ. ರವಿ ರವಿ ಪಿಕ್ಚರ್ ಅಕ್ಕ ಹಾಂ ಗೊತ್ತಾಗ ಪೂಜಾ ಇದೆ ಸ್ವಾಮೀಜಿ ಮಾಡ್ಕೊಂಡು ಸ್ವಾಮೀಜಿ